ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಬೋದು. ಒಂದು ದಿವಸ ಈ ತಾಯಿ ಮತ್ತು ತಾಯಿಯ ಮಗಳು ಮನೆಗೆ ಬರ್ತಾರೆ. ಮನೆಗೆ ಬಂದು ತನ್ನ ಕಷ್ಟವನ್ನು ಹೇಳ್ತಾರೆ. ಕಡಿಮೆ ಸಮಯದಲ್ಲಿ ಸುಂದರವಾದ ಮನೆ ನಿರ್ಮಾಣವಾಗಲಿ ಎಂದು ಪ್ರಾರ್ಥನೆ ಮಾಡಿ ಕಟ್ಟಿದ್ದೇವೆ. ಕೇವಲ 3 ತಿಂಗಳಲ್ಲಿ ಮನೆ ಬಹಳ ಸುಂದರವಾಗಿ ಕಟ್ಟಿದ್ದಾರೆ. ಈಗ ಇದು 3ನೇ ಮನೆ. ಈ ಹಿಂದಿನ 2 ಮನೆಯನ್ನು ನಾನು ಗೌಜಿ ಮಾಡಲಿಲ್ಲ. ಸ್ವಲ್ಪ ಹಣ ಕೊಡುದು, ಅವರೇ ಪೂಜೆ ಮಾಡುದು, ನಾನು ಹೋಗಿ ಕೈ ಮುಗಿಯುವುದು, ನಾವು ಬರುದು. ದೇವರನ್ನು ಮನಸ್ಸು ಕೊಟ್ಟರು, ಎಲ್ಲ ನೆರವೇರಿದೆ. ಆ ತಾಯಿಯ ಮುಖದಲ್ಲಿ ಯಾವಾಗಲೂ ಈಗ ನಗು ಕಾಣ್ತಾ ಇದ್ದೆ. ಆ ಹುಡುಗರ ಮನಸ್ಸಲ್ಲಿ ಕೂಡ ಇನ್ನು ನಮಗೂ ಕೂಡ ಹೆಣ್ಣು ಕೊಡ್ತಾರೆ ಎಂಬ ಭಾವನೆ ಹುಡುಗರ ಮನಸ್ಸಲ್ಲಿ ಅಷ್ಟು ಹೊರತು ಬೇರೆ ಏನಿಲ್ಲ. ಬೂರಿಯರ ಮತ ಒಂದು ಇತ್ತನಗ ಮರ ಮಾತ ಕೊರದು ಮುರಾನಿಟ್ಟ ಬಾರಿ ಬಂಗಾರಿ ಮನೆ ಎನ್ನುವಂಥ ರೀತಿಯಲ್ಲಿ ಬಹಳ ಚಂದದಲ್ಲಿ ಎಲ್ಲರೂ ಸೇರಿ ಅದನ್ನು ಶುಭ ಹಾರೈಸಿ ಅವರಿಗೆ ಮನೆಯನ್ನು ಬಿಟ್ಟು ಕೊಡಬೇಕೆನ್ನುವಂಥ ಅವರ ಒಂದು ಮನಸ್ಸು ಉಂಟಲ್ಲ, ಬಹುಶಃ ಅದು ನಾವು ಯಾವುದನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಒಳ್ಳೆ ಒಂದು ಮನಸ್ಸಿನ, ಒಂದು ನಿಷ್ಕಲ್ಮಶ ಮನಸ್ಸಿನ, ನಾನು ಅವನನ್ನು ಯಾವತ್ತೂ ಹೇಳುದು ನಮ್ಮ ಊರಿನ ಅದೊಂದು ರತ್ನ ಅದು ಅಂತೇಳಿ. ರೆಪ್ಪೆಗೂನು ತಿಳಿಯದಂತೆ ಕಣ್ಣ ನೀರ ಒರೆಸುತ್ತಾನೆ ದೈವ ಮೆಚ್ಚುವ ಮಾನವ. ನಾಡ್ದು ನೀವೆಲ್ಲರೂ ಬರಬೇಕು, ಊರಿನವರೆಲ್ಲ ಬರ್ತಾರೆ, ಹಿರಿಯರೆಲ್ಲರೂ ಬರ್ತಾರೆ. ವೀಕ್ಷಕರೇ, ನಾವೀಗ ಪಜೀರ್ ಗ್ರಾಮದ ತದ್ಮ ಎನ್ನುವಂಥ ಒಂದು ನಿರ್ಜನ ಪ್ರದೇಶದಲ್ಲಿದ್ದೇವೆ. ಇಲ್ಲಿ ನಾವು ಏಕೆ ಬಂದಿದ್ದೇವೆ ಅಂದರೆ ಇಲ್ಲಿ ಒಂದು ಸುಂದರವಾದ ಒಂದು ಮನೆ, ಅಚ್ಚುಕಟ್ಟಿನ ಒಂದು ಮನೆ ನಿರ್ಮಾಣವಾಗಿದೆ. ಈ ಮನೆ ಇಲ್ಲಿ ಪಜೀರ್ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ನಿರ್ಮಾಣವಾಗಿರುವಂಥ, ಅಂದರೆ ನಮೋ ಅನ್ನುವಂಥ ಹೆಸರಿನಲ್ಲಿ ನಮೋ ಕುಟೀರ ಅನ್ನುವಂಥ ಹೆಸರನ್ನು ಕೊಟ್ಟು ಈ ಮನೆಯನ್ನು ನಿರ್ಮಿಸಲಾಗಿದೆ. ಅಂದರೆ ಕೇಂದ್ರದ ಪ್ರಧಾನಮಂತ್ರಿಗಳು ಯಾರಿದ್ದಾರೆ ಅವರ ಒಂದು ಯೋಜನೆ, ಎಲ್ಲರಿಗೂ ಮನೆ ಬೇಕು ಅಂತ. ಆದರೆ ಮನೆ ಬೇಕು, ಎಲ್ಲರಿಗೂ ಮನೆ ಕೊಡ್ಬೋದು ಸರ್ಕಾರದಿಂದ, ಆದರೆ ಎಲ್ಲ ದಾಖಲೆಗಳು ಸಹ ಬೇಕಾಗ್ತದೆ. ಆದರೆ ಇಲ್ಲಿ ದಾಖಲೆಗಳು ಏನಿರಲಿಲ್ಲ. ಆ ಕಾರಣಕ್ಕಾಗಿ BJPಯ ನಿಷ್ಠಾವಂತ ಕಾರ್ಯಕರ್ತರು ಹಲವು ಹುದ್ದೆಗಳನ್ನು ನಿಭಾಯಿಸಿದಂತಹ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಇದರ ನಿಕಟಪೂರ್ವ ಅಧ್ಯಕ್ಷರು ಆಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿದ್ದರು, ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಸಂತೋಷ್ ಕುಮಾರ್ ಅವರಾಗಿದ್ದರು, BJPಯ ಜಿಲ್ಲೆಯ ಉಪಾಧ್ಯಕ್ಷರು ಆಗಿದ್ದರು. ಇವರು ತಮ್ಮ ಸ್ವಂತ ಖರ್ಚಿನಲ್ಲಿ ಒಂದು ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅದು ಯಾರಿಗೆ ಅಂದರೆ ಅವರು ಉಳ್ಳವರಿಗೆ ಅಲ್ಲ, ಏನೂ ಇಲ್ಲದ ಒಂದು ಬಡ ಕುಟುಂಬಕ್ಕೆ ಒಂದು ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಈ ಮನೆ ಒಂದು ಅಚ್ಚುಕಟ್ಟಾದ ಒಂದು ಸುಂದರವಾದ ಮನೆ ನಿರ್ಮಾಣವಾಗಿದೆ. ಇನ್ನೇನು ಗೃಹ ಪ್ರವೇಶಕ್ಕೆ 2-3 ದಿವಸಗಳು ಮಾತ್ರ ಇದೆ. ಹಾಗಿರುವಾಗ ಈಗ ಮನೆಯ ಕೆಲಸ ಎಲ್ಲ ಮುಗಿದಿದೆ. ಈಗ ಇಲ್ಲಿ ಗೃಹ ಪ್ರವೇಶ ತಯಾರಿ ನಡೀತಾ ಇದೆ. ಈ ಮನೆಯಲ್ಲಿ ಅವರು ಏಕೆ ಕಟ್ಟಿಸಿದ್ದಾರೆ ಅನ್ನುವಂಥದ್ದು, ಇದಕ್ಕಿಂತ ಮೊದಲು ಸಹ ಅವರು ಮನೆ ಕಟ್ಟಿಸಿಕೊಟ್ಟಿದ್ದಾರೆ, ಅವರು ಎಷ್ಟು ಕಟ್ಟಿಸಿಕೊಟ್ಟಿದ್ದಾರೆ, ಇದು ಮನೆಯ ಹಿನ್ನೆಲೆಯನ್ನು ಅದೆಲ್ಲವನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಈ ಮನೆ ಹೇಗಿದೆ ಎನ್ನುವಂಥದ್ದನ್ನು ಒಮ್ಮೆ ನೋಡಿ ಬನ್ನಿ. ಈಗ ನಿಮಗೆ ಮನೆಯಲ್ಲಿ ತೋರಿಸಿದ್ದೀವಿ, ಯಾವ ರೀತಿ ಇದೆ ಮನೆ, ಎಲ್ಲವೂ ಅಚ್ಚುಕಟ್ಟಾಗಿ ನಿರ್ಮಾಣವಾಗಿದೆ, ಎಲ್ಲವನ್ನು ತೋರಿಸಿದ್ದೀವಿ. ಈಗ ಮನೆ ಯಜಮಾನಿ ಆಗಿರುವಂಥ, ಇನ್ನು ಈ ಮನೆ ಯಜಮಾನಿಯವರೇ ದೇವಕಯ್ಯವರು, ಅವರು ನಮ್ಮ ಜೊತೆ ಇದ್ದಾರೆ. ಅವರಲ್ಲಿ ಸ್ವಲ್ಪ ಮಾತನಾಡೋಣ ಅವರ ಪರಿಸ್ಥಿತಿ ಬಗ್ಗೆ. ದೇವಕಕ್ಕ ಎಂಚೊಲ್ಲ ಹಾಂ ಇತ್ತೆ ನಿಕ್ಲಿಗೆ ಹೊಸ ಇಲ್ಲ ಅಂಡಿ ಎಂಚ ಒಂದು ಅಂದು ದುಂಬು ಇಲ್ಲಿ ಎಂಚೆತ್ತು ನಿಕ್ಲ ದುಂಬು ಇಂಟೆ ಬೂರಿಯರ ಮತ ಒಂದಿತ್ತುಂಡು ಒಂದು ಇತ್ತನಗ ಮರ ಮಾತ ಕೊರ್ದು ಮುರಾನಿಟ್ಟ ಬಾರಿ ಬಂಗೋಡು ಇತ್ತಂಗಿಲ್ಲ ಇಡ ಬತ್ತ ನಿಕ್ಲು ಎತ್ತು ವರ್ಷ ಮೂಲುಲ್ಲಾರು ಮೂಲೆ ಇತ್ತಿನ ಅಲ್ಲಿ ಮೂಲೆ ಇತ್ತೇನೆ ತುಂಬಾ ಮುಗಲ್ನ ಅಜ್ಜಾರ್ನ ಕಾಲ ಇಂಚು ಮೂಲೆ ಇತ್ತೇನೆ ತುಂಬಿ ಅಂದ ಇಲ್ಲರಿಗೆ ರೆಕಾರ್ಡ್ಸ್ ದಾಲುಂಡ ರೆಕಾರ್ಡ್ ಇತ್ತೆ ಮರಿಯಲಡ್ ಪೂರ ನಿಕ್ಲೆ ಇಲ್ಲಿ ಕುಲ್ಲೆರ ಕಷ್ಟ ಹೊಂದಿತ್ತು ಬಾರಿ ಕಷ್ಟ ಹೊಂದುಂಡು ಅಂದಿರ ಜೋಕ್ಲೇತು ಮುಜ್ಜನ ವೆಣ್ಣಿ ಪೊಣ್ಣಲ್ಲ ರೆಡ್ ಅಂದ್ ಬಂಡ ಇರೆಗ್ ಸಂತೋಷ ನಡ ಇಲ್ಲಡಿ ಅಂಚ ಮುರಾನಿ ಮಗಲ್ಲೆಲ್ಲ ಪೋಯ ಹೋದು ಆದ ಪಾತೆರ್ದು ಅದು ಕಾರು ಇಂಚೆ ಇಂಚ ಬರ್ರ ಬಂಡೇರು ಮುಡಿ ಆಸೆ ಅಂಚ ಪೋಯ್ನಂಗಿಲ್ಲ ಕುಲ್ಲಿಯರ ಪೋಡಿಗೆ ಅದು ಮರಿಯಲ್ಲ ಅಡಿಯ ಅಂದು ಏತು ಸಮಯ ಉಂಡು ಇರ್ನ ತುಂಬುದು ಇಲ್ಲಿ ಜರ್ತದು ಒಂಜಿ 2-3 ತಿಂಗಳ ಅಂಡ 2-3 ತಿಂಗಳ ಅಂಡ ಇಡೆ ಮುಟ್ಟ ಹೋಲಿತಾರು ಅಲ್ಪ ಅವಳಿತ ಜಪ್ಪರದ ಅಂದಂದು ಬಾಡಿಗೆ ದಾಲ ಇಜ್ಜಂದೆ ಅಂದಂದು ಅವಳು ಮಿತ್ತಿತ್ತ ಇತ್ತೆ ಸಂತೋಷ ಅನ್ನ ಒಂಜಿ ಇಲ್ಲು ಕಟ್ಟದು ಕೊಡ್ತೀರಿ ಕೊಡ್ಲುದ ಐರು ಆರ್ನ ಬಗ್ಗೆ ಎಂಚಿನ ಯಾರನ್ನ ಸೈಡ್ ಇಂಚಿನ ದಾಲ ಪಂಡ್ರ ಉಂಡ ಅರಂಜಿ ಕಟ್ಟದು ಕೊರಿಯತ್ತೆ ಇಂಗ್ಲೆ ಅವು ಇಂಗ್ಲೆ ಎಂಜಿನ್ ಜೋಕ್ಲೆ ಮದ್ಮೆ ಆತಂಡ ಇಜ್ಜಿ ನನ್ನ ಇಲ್ಲಿ ಕಾಯ್ಬೇಕು ನನ್ನ ಮದ್ಮೆ ಬರ ಮಲ್ಪುನ ಅಂದ ಅಲೆ ಮಕ್ಕಳೆಲ್ಲ ಮಕ್ಕಳೆಲ್ಲ
ಇಂಜಿನ ಇದೆಲ್ಲ ಬೇಲೆ ಬೋಪಾರ ಇಜ್ಜಿ ಬೇಲೆ ಎಲ್ಲ ಇಲ್ಲ ಇಲ್ಲ ಪೆನೆ ಇದು ದೇವಕ್ಕೆ ಅಕ್ಕ ಅವರ ಮನದಾಳದ ಮತ್ತು ಅವ್ರ ಬಾರಿ ಇವತ್ತು ಮುಖದಲ್ಲಿ ನಗು ಇದೆ, ಖುಷಿ ಇದೆ. ಇದುವರೆಗೆ ಅವರು ಬೇಸರದಲ್ಲಿ ಮನೆಯಲ್ಲಿ ದಿನ ಕಳೆದಿದ್ರು ಹಿಂದಿನ ಮನೆಯಲ್ಲಿ. ಈಗ ಹೊಸ ಮನೆಯಲ್ಲಿ ಇನ್ನು ನಾಡಿದ್ದು ಸೋಮವಾರದಿಂದ ಇವರು ಆ ದಿನ ಕಳೆಯಲಿಕ್ಕಿದ್ದಾರೆ. ಈಗ ಈ ಮನೆಯ ರೂವಾರಿ ಆಗಿರುವಂಥ ಸಂತೋಷ್ ಕುಮಾರ್ ಬೋಳಿ ಅವರವರು ಈಗಾಗಲೇ ನಮ್ಮ ಜೊತೆ ಸೇರ್ಲಿಕ್ಕಿದ್ದಾರೆ. ಅವರ ಜೊತೆ ನಾವು ಮಾತಾಡ್ಲಿಕ್ಕಿದ್ದೇವೆ. ಬನ್ನಿ ಅವರೊಂದಿಗೆ ಮಾತಾಡೋಣ. ನಮ್ಮ ಜೊತೆಗೆ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರು ಬಂದು ಸೇರಿಕೊಂಡಿದ್ದಾರೆ. ಇವರು ಒಂದೇ ₹1 ಖರ್ಚನ್ನು ಯಾರಿಂದಲೂ ತೆಗೆದುಕೊಳ್ಳದೆ ಸ್ವಂತ ಖರ್ಚಿನಲ್ಲಿ ಸಿನಾಲಸಿದ ಹಿಡಿದು ಇನ್ನು ನಾಡಿದ್ದು ಇದು ಮನೆಯ ಹಸ್ತಾಂತರದ ಎಲ್ಲ ಖರ್ಚನ್ನು ಅವರು ನೋಡ್ಕೊಂಡಿದ್ದಾರೆ. ಅವರಿಗೆ ಮನೆ ನಿರ್ಮಾಣಕ್ಕೆ ಮೂಲ ಕಾರಣ ಏನು, ಪ್ರೇರಣೆ ಏನು ಅನ್ನೋದು ಅವ್ರ ಕೇಳೋಣ. ಸಂತೋಷ್, ನಮಸ್ಕಾರ. ನಮಸ್ತೆ ಎಲ್ಲರಿಗೆ. ಅಂದರೆ ನೀವೀಗ ಈಗ ಮನೆಯನ್ನು ಹೊಸ ಇದು ನಿರ್ಜನ ಪ್ರದೇಶ ಒಂದು ಮನೆಯನ್ನು ನಿರ್ಮಿಸಿಕೊಟ್ಟಿದ್ದೀರಿ. ಇದರ ಹಿನ್ನೆಲೆ ಹಿನ್ನೆಲೆ ಏನೆಂದರೆ, ಒಂದು ಸಂಘ ಶತಾಬ್ದಿ ಅಂದರೆ ಸಂಘದ 100ನೇ ವರ್ಷದ ಲೆಕ್ಕದಲ್ಲಿ ಯಾರಿಗಾದರೂ ಪಾಪದವರಿಗೆ ವಿಶೇಷ ಒಂದು ಯೋಜನೆಯಲ್ಲಿ ಒಂದು ಸೂರು ಮಾಡಿಕೊಡಬೇಕು. ಅತ್ಯಂತ ಆರ್ಥಿಕವಾಗಿ ಹಿಂದುಳಿದವಂತ ಅದರಲ್ಲಿ ಯಾವುದಾದರೂ ಆಗ್ಬೋದು. ಈಗ ಇದು ದಲಿತ ಸಮಾಜ ನನಗೂ ಗೊತ್ತಿರಲಿಲ್ಲ. ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಬೋದು. ಒಂದು ದಿವಸ ಈ ತಾಯಿ ಮತ್ತು ತಾಯಿಯ ಮಗಳು ಮನೆಗೆ ಬರ್ತಾರೆ. ಮನೆಗೆ ಬಂದು ತನ್ನ ಕಷ್ಟವನ್ನು ಹೇಳ್ತಾರೆ. ನನ್ನ ಮಗಳಿಗೆ 3-4 ಪ್ರಪೋಸಲ್ ಬಂತು, ಆದರೆ ನನ್ನ ಮನೆಯ ಈ ಟರ್ಪಲ್ ಈ ಮನೆಯ ಒಳಗಿದ್ದ ಸ್ಥಿತಿಯನ್ನು ಕಂಡು ಅವರು ಮದುವೆ ಆಗಲಿಕ್ಕೆ ತಯಾರಾಗೋದಿಲ್ಲ ಅಂತ ಕಣ್ಣೀರಿಟ್ರು. ಏನೋ ಬೇಸರ ಆಯಿತು, ನೀವು ಈಗ ಹೋಗಿ ಭಯಂಕರ ಮಳೆಗಾಲ ನೋಡುವ ಅಂತ. ಆದರೆ ತದನಂತರ 1-2 ತಿಂಗಳಲ್ಲಿ ನನಗೆ ಮನವರಿಕೆ ಆಯಿತು, ಒಂದು ಮನೆ ಕಟ್ಟಿಕೊಡುವ ಅಂತ ಲೆಕ್ಕಾಚಾರದಲ್ಲಿ. ಮನೆ ಕಟ್ಟಿಕೊಡ್ಬೇಕಂದ್ರೆ ಕೂಡ ಸ್ವಲ್ಪ ಕಷ್ಟದ ಸಮಯ. ಇಲ್ಲಿಗೆ ಸರಿಯಾದ ವ್ಯವಸ್ಥೆ ಏನಿಲ್ಲ. ಈಗ ಯಾವ ಮನೆ ಕಟ್ಟಬೇಕಾದ್ರೂ 6-7 ಲಕ್ಷ ರೂಪಾಯಿದ ಅತ್ಯಂತ ಅವಶ್ಯಕತೆ ಉಂಟು. ಕೇವಲ ಕಾಟಾಚಾರಕ್ಕಾಗಿ ಸಣ್ಣ ಮನೆ ಕಟ್ಟಿಕೊಟ್ಟು ಅದು ಕೂಡ ಹಂಚಿನ ಮನೆ, ಅದು ಒಂದು 3-4 ವರ್ಷದ ನಂತರ ಪುನಃ ಸಮಸ್ಯೆ ಬರೋದು, ಹಾಗೆಲ್ಲ ಬೇಡ ಎಂಬ ಲೆಕ್ಕಾಚಾರದಲ್ಲಿ ಒಳ್ಳೆ ಕಾಂಟ್ರಾಕ್ಟರ್ ಜಯರಾಮ್ ಶೆಟ್ಟರ್ ಹತ್ರ ಕರ್ಕೊಂಡು ಬಂದು ಇವರಿಗೆ ಚಂದವಾದ ಒಂದು ಎರಡು ಮಕ್ಕಳಿದ್ದಾರೆ. ಒಂದೇ ಬೆಡ್ರೂಮ್ ಮಾಡುವ ಅಂದಾಜಲ್ಲಿದೆ. ಆದರೆ 2 ಗಂಡು ಮಕ್ಕಳಿದ್ದ ಕಾರಣ ನಾಳೆ ಪುನಃ ಒಂದು ಸರಿ ತಾಯಿಗೆ ಸಮಸ್ಯೆ ಬೇಡ, ಗಲಾಟೆ ಬೇಡ ಎಂಬ ಲೆಕ್ಕಾಚಾರದಲ್ಲಿ 2 ಮಕ್ಕಳಿಗೆ 2 ಬೆಡ್ರೂಮ್, 1 ಹಾಲ್, 1 ಕಿಚನ್, ಅದರೊಟ್ಟಿಗೆ ಸಿಟ್ಔಟು. ಮನೆ ಯಾವ ರೀತಿಯಲ್ಲಿ ಆಗಬೇಕೆಂಬ ಲೆಕ್ಕಾಚಾರವನ್ನು ಹಾಕಿದೆ ಅಂದರೆ, ಕೇವಲ ನೋಡಿ ಇಲ್ಲಿ ನೋಡಿ, ನಾವು ಗ್ರನೇಟ್ ಕೂಡ ಹಾಕಿಸಿದ್ದೇವೆ, ಕರೆಂಟಿದು ಕೂಡ ವ್ಯವಸ್ಥೆ ಮಾಡಿದ್ದೇವೆ. ನಾಳೆ ಒಂದು ಪ್ಯಾನ್ ಕೂಡ ಹಾಕಲಿಕ್ಕೆ ಹೇಳಿದ್ದೇನೆ. ಶಿಲಾನ್ಯಾಸ ಕೂಡ ನಾವು ಒಬ್ಬರು ಭಟ್ರು ಪುರೋಹಿತರನ್ನು ಕರ್ಕೊಂಡು ಬಂದು ಒಳ್ಳೆಯ ಸಮಯವನ್ನು ನೋಡಿ ಎಲ್ಲ ಒಂದು 100-150 ಜನ ಈ ಊರಿನವರು ಬಂದು ಅತ್ಯಂತ ಎಲ್ಲರೂ ಪ್ರಾರ್ಥನೆ ಮಾಡಿ ಅತ್ಯಂತ ಕಡಿಮೆ ಸಮಯದಲ್ಲಿ ಸುಂದರವಾದ ಮನೆ ನಿರ್ಮಾಣವಾಗಲಿ ಎಂದು ಪ್ರಾರ್ಥನೆ ಮಾಡಿ ಕಟ್ಟಿದ್ದೇವೆ. ಕೇವಲ 3 ತಿಂಗಳು ಅದು ಮನೆ ಬಹಳ ಸುಂದರವಾಗಿ ಕಟ್ಟಿದ್ದಾರೆ. ಈಗ ಸೋಮವಾರ ನಮಗೆ ಆದಿತ್ಯವಾರ ಸಿಗ್ತದಂತ ನಾವು ನೋಡಿದ್ದೇವೆ. ಆದಿತ್ಯವಾರ ನಮಗೆ ರಜಾ ದಿನ. ಸೋಮವಾರ 10ನೇ ತಾರೀಕು, ಇದೇ 10ನೇ ತಾರೀಕು. ಯಾಕಂದರೆ ಸೋಮವಾರ ಗೃಹ ಪ್ರವೇಶಕ್ಕೆ ಅತ್ಯಂತ ಒಳ್ಳೆಯ ದಿವಸ ಎಂಬ ಲೆಕ್ಕಾಚಾರದಲ್ಲಿ ಸೋಮವಾರ ಆದಿತ್ಯವಾರ ರಾತ್ರಿ ವಾಸ್ತು ಪೂಜೆ ಉಂಟು, ಸೋಮವಾರ ಬೆಳಿಗ್ಗೆ ಗಣಹೋಮ ಉಂಟು, ಮತ್ತು ಸತ್ಯನಾರಾಯಣ ಪೂಜೆ ಉಂಟು. ನಮ್ಮ ಭಟ್ರು ಯಾರು ಸತ್ಯನಾರಾಯಣ ಅಂದರೆ ಭಾಸ್ಕರ ಭಟ್ರವರ ಪೌರೋಹಿತ್ಯದಲ್ಲಿ ಅವರೆಲ್ಲರೂ ಕಾರ್ಯಕ್ರಮವನ್ನು ನಿರ್ವಹಿಸ್ತಾರೆ. ನನ್ನ ಮನಸ್ಸೆಲ್ಲ ಇತ್ತು, ಹೇಗೂ ಮನೆ ಕಟ್ಟಿಕೊಡ್ತೇವೆ, ಮನೆ ಕಟ್ಟಿಕೊಟ್ಟ ನಂತರ ಕೂಡ ಅವರು ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಲ್ಲಿ ಇರಬೇಕೆಂಬ ಏಕೈಕ ಉದ್ದೇಶದಿಂದ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಇದು ಕೂಡ ಕಾರ್ಯಕ್ರಮ ಹೇಗೆ ಮಾಡೋದು, ನಾವು ಕೇವಲ ಕೀ ಕೊಟ್ಟು ಒಂದು ಪೂಜೆ ಮಾಡಿಸಿ ಕೊಡ್ಬೋದಿತ್ತು. ಹಾಗೆ ಕೊಡುವುದು ಬೇಡ. ಇದು ಸಂಘ ಶತಾಬ್ದಿಯ 100ನೇ ವರ್ಷ. ಅದಕ್ಕಾಗಿ ಎಲ್ಲ ಹಿರಿಯರನ್ನು ಕರೆಯಬೇಕು, ನಮ್ಮ ಪಾರ್ಟಿಯ ಲೀಡರನ್ನು ಕರೆಯಬೇಕು, ಊರಿನ ಎಲ್ಲರನ್ನು, ಊರಿನ ಜಾತಿ ಮತ ಭೇದ ಬಿಟ್ಟು ಎಲ್ಲರೂ ಬರಬೇಕು. ಈ ಮನೆಯಲ್ಲಿ ಕೇವಲ ಒಂದು 10-20 ಜನ ಗೃಹ ಪ್ರವೇಶಕ್ಕೆ ಬರುವುದು ಬೇಡ, 1,000 ಜನರು ಈ ಗೃಹ ಪ್ರವೇಶಕ್ಕೆ ಬಂದು ಇವರಿಗೆ ಆಶೀರ್ವಾದ ಮಾಡಬೇಕು ಎಂಬ ಉದ್ದೇಶದಿಂದ ನಮ್ಮ ಪ್ರಿನ್ಸಿಪಾಲ್ರು ಇವರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಇವರು ಪ್ರಿನ್ಸಿಪಾಲರಾಗಿದ್ದರು. ಅವರ ಮನೆಯಲ್ಲಿ ನಾವು ಒಂದು ಮೀಟಿಂಗನ್ನು ಕರೆದೆವು, ಪೂರ್ವಭಾವಿ ಸಭೆ. ನಾವು ನಾಡ್ದು ಕಾರ್ಯಕ್ರಮ ಹೇಗೆ ಮಾಡೋದಂತ. ಕಾರ್ಯಕ್ರಮಕ್ಕೆ ಒಂದು 10-50 ಹುಡುಗರು ಬಂದಿದ್ದರು, ನಮ್ಮ ಕಾರ್ಯಕರ್ತರು ಬಂದಿದ್ದರು. ನಾಡ್ದು ಅವರೇ ಎಲ್ಲ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದಾರೆ. ಬೆಳಿಗ್ಗೆ ಬಂದವರಿಗೆ ಚಹಾ ಕಾಫಿದ್ದ ವ್ಯವಸ್ಥೆ, ಮಧ್ಯಾಹ್ನ ಊಟದ ವ್ಯವಸ್ಥೆ, ಬಂದ ಅತಿಥಿಗಳನ್ನು ಯಾವ ರೀತಿಯಲ್ಲಿ ಇದು ವೆಲ್ಕಮ್ ಮಾಡೋದು, ಇದೆಲ್ಲ ಸಾಮ್ಯಾನದ ವ್ಯವಸ್ಥೆ, ಊಟದ ವ್ಯವಸ್ಥೆ, ಇದೆಲ್ಲ ವ್ಯವಸ್ಥೆಯು 100ಕ್ಕೆ 100 ಆಗಿದೆ. ನಾಡ್ದು ನೀವೆಲ್ಲರೂ ಬರಬೇಕು, ಊರಿನವರೆಲ್ಲ ಬರ್ತಾರೆ, ಹಿರಿಯರೆಲ್ಲರೂ ಬರ್ತಾರೆ. ಬಾಕಿಯವರಿಗೆ ಕೂಡ ಮನಸ್ಸಿನಲ್ಲಿ ಪರಿವರ್ತನೆ ಆಗಲಿ. ಈ ಸಮಾಜದಲ್ಲಿರುವಂಥ ಆರ್ಥಿಕವಾಗಿ ಹಿಂದುಳಿದಂಥ ಯಾವುದೇ ಜಾತಿ ಧರ್ಮದಲ್ಲಿರಲಿ ಅವರಿಗೆ ಇಂಥ ಒಂದು ಮನೆಯನ್ನು ಕಟ್ಟಿಕೊಡುವಂಥ ಮನಸ್ಸು ಬಾಕಿಯವರಿಗೆ ಬರಲಿ. ನನ್ನ ಮನಸ್ಸಲ್ಲಿ ನಾನು ಈಗ ನಿಮ್ಮ ಹತ್ತಿರ ಹೇಳ್ತೇನೆ, ದೇವರದ ಇದೊಂದು 10 ಮನೆಯನ್ನು ಆದಷ್ಟು ಬೇಗ ಅತ್ಯಂತ ಆರ್ಥಿಕ ಇದರಲ್ಲಿ ಇನ್ಫ್ಲುಯೆನ್ಸ್ ಯಾರ್ದು ನಡೆಯುವುದಿಲ್ಲ, ಸ್ವತಃ ನನ್ನ ಮನಸ್ಸಿಗೆ ಬರಬೇಕು. ಅವರಿಗೆ ಅವಶ್ಯಕತೆ ಉಂಟು, ಅವರಿಂದ ಜೀವಮಾನದಲ್ಲಿ ಮನೆ ಕಟ್ಟಿ ಕೂತ್ಕೊಳ್ಳಿಕ್ಕೆ ಅಸಾಧ್ಯವೆಂಬ ಲೆಕ್ಕಾಚಾರ ಇದ್ದರೆ ಅಂಥವರಿಗೆ ನಾನು ಮನೆ ಕಟ್ಟಿ ಕೊಡಬೇಕೆಂಬ ಮನಸ್ಸು ನನಗೆ ಬಂದಿದೆ. ನನ್ನ ತಾಯಿ ಒಂದು ಮಾತು ಯಾವಾಗಲೂ ಹೇಳ್ತಾ ಇದ್ದರು,
ಸಮಾಜಕ್ಕೆ ಹೆಂಚಿನ ಕೊಡ್ತಾನಂದು ಈ ಏಪಲಕ್ಕೆ ನೇರ ಬಲಿ ಸಮಾಜಕ್ಕೂ ಈ ಹೆಂಚಿನ ಕೊರಿಯ ನೀನು ನನ್ನ ತಾಯಿ ಯಾವಾಗಲೂ ಕೇಳೋದು ಸಮಾಜ ನಿನಗೆ ಏನಾದರೂ ಕೊಟ್ಟಿದೆ ಅಂತ ನೀನು ಕೇಳಬಾರ್ದು, ಸಮಾಜ ಏನು ಕೊಡಲಿಲ್ಲ ಎಂದು ನೀನು ಬೇಸರ ನೀನು ಸಮಾಜಕ್ಕೆ ಇಂಥ ಕೊಟ್ಟಿದ್ದಿ, ಆವಾಗ ಸಮಾಜ ನಿನ್ನನ್ನು ಗುರುತಿಸಿ. ನನ್ನ ತಾಯಿ ಯಾವಾಗಲೂ ಹೇಳ್ತಾ ಇದ್ರು. ಅವರ ಈಗ ಇದು 3ನೇ ಮನೆ ನಂದು. ಈ ಹಿಂದಿನ 2 ಮನೆಯನ್ನು ನಾನು ಗೌಜಿ ಮಾಡಲಿಲ್ಲ, ಸ್ವಲ್ಪ ಹಣ ಕೊಡೋದು, ಅವರೇ ಪೂಜೆ ಮಾಡೋದು, ನಾನು ಹೋಗಿ ಕೈ ಮುಗಿಯೋದು, ನಾನು ಬರೋದು. ಈ ಸಾರಿ ಹಾಗೆಲ್ಲ ಎಲ್ಲರಿಗೂ ಒಂದಾಗಿ ಒಟ್ಟಾಗಿ ಒಂದೇ ತಾಯಿಯ ಮಕ್ಕಳಿಗೆ ನಾನು ಕೆಲವು ಸ್ಟೇಜಲ್ಲಿ ಜಾತಿ ಮತ ಭೇದವಿಲ್ಲದೆ ಶ್ರೀಮಂತ ಬಡತನ ಅಂತರವಿಲ್ಲದೆ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ಎಂಬ ಲೆಕ್ಕಾಚಾರಕ್ಕೆ ಅದನ್ನೇ ಬಾಕಿಯವರಿಗೆ ಇದ್ದಾರೆ. ಅದು ಕೂಡ ನಮ್ಮ ಸಂಘದ ಶತಾಬ್ದಿ 100ನೇ ವರ್ಷ. ಅದಕ್ಕೆ ವಿಶೇಷವಾಗಿ ಇದನ್ನು ಸಮರ್ಪಣೆ ಮಾಡುವಂಥ ಒಂದು ಕೆಲಸ ನೀವಾಗಿ ಬಂದಿದ್ದೀರಿ. ನನಗೆ ಅತ್ಯಂತ ಖುಷಿಯಾಯಿತು. ಇದಕ್ಕಿಂತ ದೊಡ್ಡ ಖುಷಿ ಏನು? 10 ಜನರ ಬಾಯಲ್ಲಿ ಆಶೀರ್ವಾದ ಬಂದರೆ ಇನ್ನಷ್ಟು ಮನೆ ಕಟ್ಟಿಕೊಡುವಂಥ ಭಾಗ್ಯ ನನಗೆ ಬರಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಹೊರತು ಬೇರೆ ಏನೂ ನಂದಿಲ್ಲ. ಆ ತಾಯಿ ನನ್ನ ಮನಸ್ಸಲ್ಲಿ ಮತ್ತೊಂದಾಯಿತು. ಆ ತಾಯಿಯ ಮಗಳಿಗೆ 10 ಹಲವು ಪ್ರಪೋಸಲ್ ಬಂದರೂ ಕೂಡ ಈ ಮನೆ ನೋಡಿ ಹೋಗಿದೆ. ಹಣ ಇದ್ದವರು ಪ್ರಪೋಸಲ್ ಹುಡುಕಿದರೂ ಕೂಡ ಪ್ರಪೋಸಲ್ ಸೆಟ್ ಆಗುವುದಿಲ್ಲ ಎಂಬ ಲೆಕ್ಕಾಚಾರ ಅವರಿಗೆ ಬರ್ತದಲ್ಲ. ಒಂದು ಮಗಳಿಗೆ ಮದುವೆ ಆಗಲಿ ಆ ಉದ್ದೇಶದಲ್ಲಿ ಕಟ್ಟಿಕೊಟ್ಟಿದ್ದೇನೆ. ಕಟ್ಟಿಕೊಟ್ಟದ್ದು ಕಾಟಾಚಾರಕ್ಕೆ ಆಗಬಾರದೆಂಬ ಲೆಕ್ಕಾಚಾರ. ಬಾಗಿಲು ಕೂಡ ಸುಂದರವಾಗಿ ಮಾಡಿದ್ದೇವೆ. ನೆಲದ್ದು ಇದು ಕೂಡ ಗ್ರಾನೈಟ್ ಟೈಲ್ಸ್ ಹಾಕಿದ್ದೇವೆ. ಸಿಟ್ಔಟ್ ಕೂಡ ಮಾಡಿದ್ದೇವೆ. ಪೇಂಟ್ ಎಲ್ಲ ವ್ಯವಸ್ಥೆ ಆಗಿದೆ. ಕರೆಂಟಿದ್ದು ವ್ಯವಸ್ಥೆ ಆಗಿದೆ. ಟಾಯ್ಲೆಟಿದ್ದು ವ್ಯವಸ್ಥೆ ಆಗಿದೆ. ಎಲ್ಲವನ್ನು A to Z ಫಿನಿಶ್ ಆಗಿ ನಾವು ದಿನ ಇಟ್ಟದ್ದು. ಇಡೀ ಊರಿನವರ ಪ್ರೀತಿ ಮತ್ತು ಸಹಕಾರ ಇದರಲ್ಲಿ ಉಂಟು. ಹಣದ ಇದರಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿದ್ದೇನೆ, ಒಂದು ಪೈಸೆ ಕೂಡ ನೀವು ಇದರಲ್ಲಿ ನನಗೆ ಸಹಾಯ ಮಾಡಬಾರದು. ಅದರ ಒಟ್ಟಿಗೆ ಏನಾದರೂ ಗೃಹ ಪ್ರವೇಶದಲ್ಲಿ ಇದೆ ಆಶೀರ್ವಾದವೇ ಉಡುಗೊರೆ ಅಂತ ಇನ್ವಿಟೇಷನಲ್ಲಿ ಹಾಕಿದ್ದೇನೆ. ನಿಮ್ಮೆಲ್ಲರ ಸಹಕಾರ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇನ್ನಷ್ಟು ಮನೆ ಸಮಾಜಕ್ಕೆ ಕೊಡುವಂಥ ಶಕ್ತಿಯನ್ನು ಪರಮಾತ್ಮ ಅನುಗ್ರಹಿಸಲಿ ಎಂದು ಹೇಳ್ತಿದ್ದೆ. ಈಗ ಮನೆ ಕಟ್ಟಲಿಕ್ಕೆ ಸರ್ಕಾರದಿಂದ ಕೆಲವೊಂದು ಯೋಜನೆಗಳಿವೆ, ಇಷ್ಟು ಹಣ ಕೊಡ್ತದೆ, ಆದರೆ ಅದನ್ನೆಲ್ಲ ತೆಗೆದುಕೊಳ್ಳದೆ ನೀವೇ ಸ್ವಂತ ಕಟ್ಟಿಂದ ಹೇಗೆ ಕಟ್ಟಲಿಕ್ಕೆ? ಅಲ್ಲ, 100 ಯೋಜನೆಗಳು ಸರ್ಕಾರದ ಉಂಟು. ಸರ್ಕಾರದ ಯೋಜನೆಯನ್ನು ನಾನು ಅತ್ಯಂತ ಅಪ್ರಿಷಿಯೇಟ್ ಮಾಡಿದ್ದೇನೆ. 100 ಜನರಿಗೆ ಅತ್ಯಂತ ಪಾಪದವರಿಗೆ ಸರ್ಕಾರದ ಬೇರೆ ಬೇರೆ ಯೋಜನೆ. ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ ಪಂಚಾಯತ್ ಮೆಂಬರ್ ಆಗಿ ನಾನೊಬ್ಬ MLA ಕೂಡ ಕಂಟೆಸ್ಟ್ ಮಾಡಿದವನು. ನಾನು 32 ವರ್ಷದ ನಿರಂತರವಾಗಿ ರಾಜಕೀಯದಲ್ಲಿ ಇದ್ದವನು. ರಾಜಕೀಯದ ಎಲ್ಲ ಆಗು ಹೋಗು ಕಷ್ಟ ಸುಖ ಶಾಂತಿ ಎಲ್ಲವೂ ನನಗೆ ಗೊತ್ತುಂಟು. ಸರ್ಕಾರದಿಂದ ಬರುವಂಥ ಅನುದಾನ ಯಾವುದು ಯೋಜನೆ ಎಲ್ಲವೂ ನನಗೆ ಬಾಯಿಪಾಠ ಹೋಗುತ್ತೆ. ಸಾವಿರಾರು ಜನರಿಗೆ ನಾನು ಬೇರೆ ಬೇರೆ ಯೋಜನೆಯಿಂದ ಅವರಿಗೆ ವ್ಯವಸ್ಥೆ ಮಾಡಿದ್ದೇನೆ. ಆದರೆ ಇವರಿಗೆ ಒಂದು ಯೋಜನೆ ಬರಬೇಕಾದರೆ ಆ ಯೋಜನೆ ಫಲಪ್ರದವಾಗಬೇಕಾದರೆ ಆ ಯೋಜನೆ ಅವರಿಗೆ ಸಿಗಬೇಕಾದರೆ ಸರ್ಕಾರದ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಇಂಥ ರೆಕಾರ್ಡ್ ಬೇಕಾಗ್ತದೆ. ಇದು ಜಾಗದ ಆರ್ಟಿಸಿ ಬೇಕು, ಜಾಗ ಅವರ ಹೆಸರಲ್ಲಿ ಇರಬೇಕು. ಎಲ್ಲಿಯೋ ಸರ್ಕಾರ ಜಾಗ ಉಂಟು, ಅಲ್ಲಿ ಮನೆ ಕಟ್ಟಿದರೆ ಸರ್ಕಾರ ಇದು ಕೊಡುವುದಿಲ್ಲ. ರೆಕಾರ್ಡೇ ಅವರ ಹೆಸರಲ್ಲಿ ಇಲ್ಲದಿದ್ದರೆ ಅವರಿಗೆ ಅವರಿಗೆ ಮನೆ ಕಟ್ಟಿ ಕೊಡಲಿಕ್ಕೆ ಆಗೋದಿಲ್ಲ. ಇದೇ ಪರಿಸ್ಥಿತಿ ಈ ಫ್ಯಾಮಿಲಿಗೆ ಕೂಡ. ನಾನು ಪಂಚಾಯತ್ ಮೆಂಬರ್ ಆಗಿದ್ದ ಸಮಯದಲ್ಲಿ ನಾನು ಮತ್ತು ಸೇಸಪ್ಪನ ಬದಿಯ ಮನೆಯನ್ನು ಕಟ್ಟಿಕೊಟ್ಟಿದ್ದೇವೆ ಬಾಬು ಮುಗೇರನಿಗೆ. ಆದರೆ ಇವರಿಗೆ ಆವಾಗ ಕೂಡ ಮನೆ ಇರಲಿಲ್ಲ. ಆದರೂ ಕೂಡ ನಾವು ಪ್ರಯತ್ನ ಪಟ್ಟೆ, ನಮ್ಮಿಂದ ಆಗಲಿಲ್ಲ, ಯಾರಿಂದಲೂ ಆಗೋದಿಲ್ಲ. ಇನ್ನು ಕೂಡ ರೆಕಾರ್ಡ್ ಮಾಡಬೇಕಾದ್ರೆ ಇನ್ನೊಂದು 2, 3, 4 ವರ್ಷ ಆಗಬೇಕು. ಅಷ್ಟ ತನಕ ಆ ಮಗಳಿಗೆ ಪ್ರಪೋಸಲ್ ಬಂದು ಹಿಂದೆ ಹೋಗಬಾರ್ದೆಂಬ ಲೆಕ್ಕಾಚಾರದಲ್ಲಿ ದೇವರನ್ನು ಮನಸ್ಸು ಕೊಟ್ಟರು. ಎಲ್ಲ ನೆರವೇರಿದೆ. ಆ ತಾಯಿಯ ಮುಖದಲ್ಲಿ ಯಾವಾಗಲೂ ಈಗ ನಗು ಕಾಣ್ತಾ ಇದ್ದೆ. ಆ ಹುಡುಗರ ಮನಸ್ಸಲ್ಲಿ ಕೂಡ ಇನ್ನು ನಮಗೂ ಕೂಡ ಹೆಣ್ಣು ಕೊಡ್ತಾರೆ ಎಂಬ ಭಾವನೆ ಆ ಹುಡುಗರ ಮನಸ್ಸಲ್ಲಿ ಉಂಟು. ಅಷ್ಟು ಹೊರತು ಬೇರೇನಿಲ್ಲ. ಈಗ ಈ ರೀತಿಯಲ್ಲಿ ಗೃಹ ಪ್ರವೇಶ ಏಕೆಂದರೆ ಒಂದು ಪಾಪದವರಿಗೆ ಮನೆ ಕಟ್ಟಿಕೊಟ್ಟ ನಂತರ ಇಲ್ಲಿ ಬರುವಂಥ ನಾಡದು ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ. ಆದರೆ 1000ಕ್ಕಿಂತ ಮೇಲೆ ಜನ ಬರ್ತಾರೆ. ಬಂದಾಗ ಅವರ ಮನಸ್ಸಲ್ಲಿ ಕೂಡ ಯಾರಲ್ಲಿ ಆರ್ಥಿಕವಾಗಿ ಗಟ್ಟಿಯಾಗಿದ್ದಾರೆ ಅವರ ಮನಸ್ಸಲ್ಲಿ ಕೂಡ ಮನಸ್ಸು ಪರಿವರ್ತನೆ ಆಗಬೇಕು. ಇನ್ನಷ್ಟು ಸಮಾಜದಲ್ಲಿರುವಂಥ ಯಾವುದೇ ಜಾತಿ ಇರಲಿ ಅವರಿಗೆ ಕೂಡ ಒಂದು ಮನೆಯ ಬೇರೆ ಏನೋ ಸಹಾಯ ಮಾಡುವಂಥ ಮನಸ್ಸು ಬರಲಿ ಎಂದು ನನ್ನ ಲೆಕ್ಕಾಚಾರ. ಆ ಮನೆಯನ್ನು ನಿರ್ಮಿಸಿದಂಥ ಸಂತೋಷಣ್ಣನವರ ಮನದಾಳದ ಧನ್ಯವಾದಗಳು ಸಂತೋಷಣ್ಣ. ಈಗ ನಮ್ಮ ಜೊತೆ ಇನ್ನೋರ್ವ ವ್ಯಕ್ತಿ ಇದ್ದಾರೆ. ಅವರಿಂದ ಈ ಜಾಗ ಅವರದ್ದು, ಆದರೆ ಈ ಜಾಗಕ್ಕೆ ರೆಕಾರ್ಡ್ಸ್ ಇದುವರೆಗೆ ಆಗಲಿ, ಅದು ಏಕೆ ಆಗಲಿಲ್ಲ, ಇನ್ನು ಮುಂದಕ್ಕೆ ಆಗ್ತದ ಎನ್ನುವಂಥದ್ದು ಅವರಲ್ಲೇ ಕೇಳಬೇಕು. ನಮಸ್ಕಾರ ಪುಂಜವರೇ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಎನ್ನುವ ಹಾಗೆ ನಮ್ಮ ಸಂತೋಷ್ ಕುಮಾರ್ ರೈ ಅವರು ಯಾವುದೇ ಪ್ರಚಾರ ಇಲ್ಲದೆ ಬಹುಶಃ ಇಂತಹ ಬಡಬಗ್ಗರಿಗೆ ಎಲ್ಲಿದ್ದಾರೆ ಅವರನ್ನು ನೋಡಿಕೊಂಡು ಅವರ ಕಣ್ಣೀರನ್ನು ಒರೆಸುವಂಥ ಒಂದು ಒಳ್ಳೆ ಕೆಲಸ ಮಾಡುವಾಗ ನಮಗೆ ಭಾಳ ಸಂತೋಷ ಆಯಿತು. ನಮ್ಮ ಜಾಗಕ್ಕೆ ಸಂಬಂಧಪಟ್ಟ ಒತ್ತುವರಿ ಜಾಗ ಅಂದರೆ ಅದು ಪಟ್ಟ ಲ್ಯಾಂಡ್ಗೆ ಸಂಬಂಧಪಟ್ಟ ಜಾಗ. ಅದು ಮೊದಲಿನಿಂದಲೂ ಈ ಫ್ಯಾಮಿಲಿ ಇವತ್ತಲ್ಲ, ಬಹುಶಃ ನನಗೆ ತಿಳಿದ ಹಾಗೆ ನಾನು ಚಿಕ್ಕಂದಿರುವಾಗಲೇ ನಮ್ಮ ಕೃಷಿಗೆ ಸಂಬಂಧಪಟ್ಟಂಥ ಕೆಲಸಕ್ಕೆ ಇವರನ್ನೇ ಕರೆಯುವುದು.
ಏನಿದ್ರು ಕೂಡ ಇವರ ತಂದೆ ಇವರ ಅಜ್ಜ ಅವರೆಲ್ಲ ಬರ್ತಾ ಇದ್ದರು. ಆ ಜಾಗದಲ್ಲಿ ಅವರೇ ಇದ್ದರು. ಬಟ್ ಆ ಜಾಗ ಯಾಕೆ ಅವರ ಹೆಸರಿಗೆ ಆಗಲಿಲ್ಲ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ನೌಕರಿಯಲ್ಲಿ ಬೇರೆ ಕಡೆಯಲ್ಲಿದ್ದೆ. ರಿಟೈರ್ಡ್ ಆದ ನಂತರ ನಾನು ಸ್ವಸ್ಥಾನಕ್ಕೆ ಬಂದಿದ್ದೇನೆ. ಬಟ್ ಅವರಿಲ್ಲಿ ಇರುವುದು ನಮಗೆ ಸಂತೋಷ. ಯಾಕೆಂದರೆ ನಮ್ಮ ಸಮಾಜದಲ್ಲಿ ಎಲ್ಲರೂ ಕೂಡ ಅವರವರ ಕಾಲಲ್ಲಿ ಇವತ್ತು ನಿಂತ್ಕೊಂಡಿದ್ದಾರೆ. ಎಲ್ಲರೂ ಕೂಡ ನೆಮ್ಮದಿಯಿಂದಿದ್ದಾರೆ. ನಾವು ನಮ್ಮ ಕಣ್ಣೆದುರೇ ಒಂದು ಕುಟುಂಬ ಇಷ್ಟು ಕಷ್ಟದಲ್ಲಿದ್ದಾರೆ ಅಂತ ಹೇಳುವುದನ್ನು ಬಹುಶಃ ನಮಗೆ ನಮ್ಮ ಇದಕ್ಕೆ ಬರಲಿಲ್ಲ. ಆದರೂ ಸಂತೋಷ ನನ್ನ ಆ ಒಂದು ಗಮನಕ್ಕೆ ಬಂದು ಕೂಡಲೇ ಅದಕ್ಕೆ ಈಗ ಹಣ ಇದ್ದವರು ತುಂಬ ಜನ ಇರ್ಬೋದು, ಆದರೆ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಮನಸ್ಸು ಎಲ್ಲರಲ್ಲಿ ಇಲ್ಲ. ಅಂಥ ಒಂದು ಹೃದಯ ಒಂದು ಸಂಪತ್ತು ಅಂದರೆ ಹೃದಯ ವೈಶಾಲ್ಯ ಅಂತ ಏನು ಹೇಳ್ತಾರೆ, ಅದು ಬಹುಶಃ ಸಂತೋಷ ನನ್ನಲ್ಲಿ ನಾನು ನೋಡಿದ್ದೇನೆ. ಇದು ಒಂದು ಕೆಲಸ ಅಲ್ಲ, ಸುಮಾರು ನಾನು ನೋಡಿದ್ದೇನೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಇವೆ, ಹಲವಾರು ಬಡ ಫ್ಯಾಮಿಲಿಗಳಿವೆ. ಅವರು ಏನು ಕೇಳಿದರು ಕೂಡ ಒಂದು ಕಷ್ಟ ಕಾಲದಲ್ಲಿ ಅವರ ಮನೆಗೆ ಹೋಗಿ ಏನಾದರೂ ಕೇಳಿದರೆ ಕೂಡಲೇ ಕೊಡುವಂಥ ಒಂದು ಹಿಂದೆ ಮುಂದೆ ನೋಡೋದಿಲ್ಲ. ಕೆಸೆಯಲ್ಲಿದ್ದರೆ ನಾನು ನೋಡಿದ್ದೇನೆ ಕೆಲವರೆಲ್ಲ ಅವರು ಬರುವಾಗ ಕೆಲವರು ಸೇರ್ತಾರೆ, ಪ್ರಾಯದವರು, ಕೆಲವರು ಅಸಕ್ತರೆಲ್ಲ ಬಂದ ಕೂಡಲೇ ಕಿಸೆಯಲ್ಲಿದ್ದ ಹಣವನ್ನು ಇಮಿಡಿಯೇಟ್ ತೆಗೆದುಕೊಡ್ತಾರೆ. ಅದು ಎಷ್ಟು ನೋಟು ಏನಂತ ನೋಡೋದಿಲ್ಲ. ನನಗೆ ಭಾರಿ ಆಶ್ಚರ್ಯ ಆಯಿತು. ಇಂಥ ಒಂದು ಹುಡುಗ ನಮ್ಮ ಪ್ರದೇಶದಲ್ಲಿ ಇದ್ದಾನೆ ಅಂತ ಹೇಳುವಾಗ ಅದರಲ್ಲಿ ನಾವು ಕೂಡ ಸ್ವಲ್ಪ ಭಾಗಿಗಳಾಗಬೇಕೆನ್ನುವಂಥದ್ದು ನಮಗೆ ಬಹಳ ಒಂದು ಕುತೂಹಲ. ಯಾಕೆಂದರೆ ಮೊನ್ನೆ ಈ ಮನೆ ಆಗಿದೆ, ಅದರ ಕೆಲಸ ಎಲ್ಲ ಪೂರ್ತಿಯಾಗಿದೆ. ಮೊನ್ನೆ ನಮ್ಮಲ್ಲಿ ಎಲ್ಲರನ್ನು ಸೇರಿ ಇರ್ತಾರೆ, ಇದು ನನ್ನದು ಏನಿಲ್ಲ, ಇದು ನಮ್ಮದು. ದೇವರು ಏನೋ ನನಗೆ ಒಂದು ಮನಸ್ಸು ಕೊಟ್ಟಿದ್ದಾನೆ ಅಥವಾ ಒಂದು ಮಾಡಲಿಕ್ಕೆ ಒಂದು ಚೈತನ್ಯ ಕೊಟ್ಟಿದ್ದಾರೆ, ನಾನು ಅದನ್ನು ದೇವರು ಮಾಡಿಸಿದ್ದು. ಹಾಗಾಗಿ ನೀವೆಲ್ಲರೂ ಕೂಡ ಅದನ್ನು ಸೇರಿ ನಾವೆಲ್ಲರೂ ಕೂಡ ನಮ್ಮ ಹುಡುಗನಿಗೆ ಅಥವಾ ನಮ್ಮ ಮನೆಯವರಿಗೆ ಕಟ್ಟಿಕೊಟ್ಟಂಥ ಮನೆ ಎನ್ನುವಂಥ ರೀತಿಯಲ್ಲಿ ಭಾಳ ಚಂದದಲ್ಲಿ ಎಲ್ಲರೂ ಸೇರಿ ಅದನ್ನು ಶುಭ ಹಾರೈಸಿ ಅವರಿಗೆ ಮನೆಯನ್ನು ಬಿಟ್ಟು ಕೊಡಬೇಕೆನ್ನುವಂಥ ಅವರ ಒಂದು ಮನಸ್ಸು ಉಂಟಲ್ಲ, ಬಹುಶಃ ಅದು ನಾವು ಯಾವುದನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಒಳ್ಳೆಯ ಒಂದು ಮನಸ್ಸಿನ ಒಂದು ನಿಷ್ಕಲ್ಮಶ ಮನಸ್ಸಿನ ನಾನು ಅವನನ್ನು ಯಾವತ್ತೂ ಹೇಳೋದು ನಮ್ಮ ಊರಿನ ಅದೊಂದು ರತ್ನ ಅದು ಅಂತೇಳಿ. ಯಾಕಂದರೆ ಅಂಥದ್ದು ಸಿಗುವುದಿಲ್ಲ ಎಲ್ಲ ಕಡೆಯಲ್ಲಿ ಕೂಡ. ಇವತ್ತು ಹಣ ಇದ್ದವರು ತುಂಬ ಜನ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೇ ಕೂಡ. ಇವತ್ತೊಂದು ಬಡಬಗ್ಗರು ಇರ್ಬೋದು, ಕಷ್ಟದಲ್ಲಿರ್ಬೋದು, ಯಾವ ಕಷ್ಟ ಕೂಡ ಆ ಕ್ಷಣದಲ್ಲಿ ಬಂದು ಸೇರುವಂಥ ಜನ. ದಿನಕ್ಕೆ ಒಂದು 25 ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕೂಡ ದಣಿವಿಲ್ಲ ಅವರಿಗೆ. ನಾವು ಹೋಗುವಾಗ ಯಾರು ಕೂಡ ಕೊಂಡೋಗುವುದಿಲ್ಲ, ಬರುವಾಗ ಕೂಡ ನಾವು ತರಲಿಲ್ಲ. ಸಂತೋಷವನ್ನು ಹೇಳಿದಾಗ ನಮಗೆ ಸಾಧ್ಯ ಇದ್ದರೆ ಆದಷ್ಟು ಸಮಾಜ ಸೇವೆ ಮಾಡಬೇಕು. ಅದರಿಂದ ನಮಗೆ ಸಿಗುವಂಥ ತೃಪ್ತಿ ಬಹುಶಃ ಬೇರೆ ಯಾವುದರಲ್ಲಿ ಸಿಗುವುದಿಲ್ಲ. ನಾನು ನನ್ನ ಕರ್ತವ್ಯದಲ್ಲಿ ಕೂಡ ಹಾಗೆ ಭಾಳ ನಿಷ್ಠೆಯಿಂದ ನನ್ನ ಸೇವೆ ಮಾಡಿದ್ದೇನೆ. ಹಾಗಾಗಿ ನನ್ನ ಸೇವೆಯಲ್ಲಿ ನನಗೆ ದೇವರು ಸಂಪೂರ್ಣ ತೃಪ್ತಿ ಕೊಟ್ಟಿದ್ದಾರೆ. ಇಂಥ ಒಂದು ಭಾಗ್ಯ, ಇವರ ಈ ಕೈಂಕರ್ಯದಲ್ಲಿ ಭಾಗವಹಿಸುವುದು ಕೂಡ ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ವೀಕ್ಷಕರೇ, ಇದು ಪೂಂಜಾ ಅವರ ಮಾತು. ಅವರು ಈ ಜಾಗಕ್ಕೆ ಇನ್ನು ಮನೆ ಆಗಿದೆ, ಸಂತೋಷನ ಮನೆ ಮಾಡಿಕೊಟ್ಟಿದ್ದಾರೆ. ವಿಶಾಲ ಮನಸ್ಸು. ಮನೆ 7-8 ಲಕ್ಷ ಖರ್ಚು ಮಾಡುವ ಸಣ್ಣ ವಿಷಯ ಏನಲ್ಲ. ವಿಶಾಲ ಮನಸ್ಸಿಂದ ಇದು 3ನೇ ಮನೆ, ಇನ್ನೊಂದು 10 ಮನೆ ಕಟ್ಟಿಕೊಡುವಂಥ, ಅಂದರೆ ಲಕ್ಷ ಕೋಟಿ ಹತ್ತಿರ ಬರ್ಬೋದು. ವಿಶಾಲವಾದ ಮನಸ್ಸನ್ನು ಕಟ್ಟಿಕೊಡು. ಹಾಗೆ ಇವರು ಜಾಗದವರು ಸಂಬಂಧಪಟ್ಟ ವಿಶಾಲವಾದ ಮನಸ್ಸಿನಿಂದ ಇಲ್ಲಿಗೆ ದಾಖಲೆಯನ್ನು ಮಾಡಿಕೊಟ್ರೆ ಅದು ಮನೆ ಅವರದೇ ಸ್ವಂತ. ಮನೆ ಸ್ವಂತ, ಇನ್ನು ಜಾಗ ಸ್ವಂತ ಆಗಲಿಲ್ಲ, ಅವರದೇ ಸ್ವಂತ ಆಗ್ತದೆ ಅನ್ನುವಂಥದ್ದು ನಮ್ಮದು ಭರವಸೆ. ಅದನ್ನು ಅಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ನೀವು ಇದುವರೆಗೆ ನಮ್ಮ ಜೊತೆ ಕಾರ್ಯಕ್ರಮ ನೋಡಿಕೊಂಡಿದ್ದೀರಿ. ಇಂಥ ವಿಶೇಷ ಕಾರ್ಯಕ್ರಮ ಮತ್ತೆ ನಿಮ್ಮನ್ನು ತರ್ತಾ ಇರ್ತೇವೆ. ಅದುವರೆಗೆ ನೋಡ್ತಾ ಇರಿ.